ಕೊಣಾಜೆ ಬೊಲ್ಮ ಶ್ರೀ ಉಳ್ಳಾಲ್ತಿ ಅಪ್ಪನ ಕ್ಷೇತ್ರದ ಸುರುತ ವರ್ಷದ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಸಂಭ್ರಮಲು ಅಂಗಾರ ನಡೆತಂಡು. ಅಪೇಕ್ಷೆ ಅಂಪಣಗಳು ಎಂಗ್ಳಿಗೆ ಸಂಪತ್ತು ಬೋಡು, ಎಂಗ್ಳಿಗೆ ಇಲ್ಲು ಬೋಡು, ಜೋಕುಳು ಬೋಡು, ಪದ್ದೇ ಬೋಡು, ಬಂಗಾರ ಬೋಡು ಅಂತ ಕೊಂಡದ್ದು ನಿತ್ಯಲ ನಮ್ಮ ಸಂಕಲ್ಪ ಅಂಪಣೆ ತಾವರ ಇಂಚಿತ್ತ ಪುಣ್ಯಕ್ಷೇತ್ರ ಉಂಟಾನಂಚಿತ್ತ ಒವೇಂಜಿ ಕರ್ಮಗಳಿತ್ತನ ದಾಂಡ ಆ ಕರ್ಮಗ ಭಾಗ್ಯ ಆದ ನಮ್ಮ ಇಂಚಿನ ಅಭಿಷ್ಟ ಉಂಡ ಐನಕ್ಕೆ ಹೆಣ್ಣಂತಾಂಡ ಐಕಲ ಅಪ್ಪೆ ಅನುಗ್ರಹ ಅಂಪೊಳಗೆರೆ ಅನೇ ಪ್ರಕಾರ ಇನಿದಿಸುಂಡು ಅಂಚಿತ್ತ ಸಂಕೀರ್ತನೆಲ್ಲ ನಮ್ಮ ಪ್ರಾರಂಭ ಅಂಪುಡು ಸಂಕಲ್ಪ ಅಂತ ಆ ಪ್ರಕಾರ ದೇವರನ್ನ ಆ ಬಿಂಬೋಪಾದಿ ಮಧ್ಯುಂಟು ಪದ್ನಾಜಿಗಳ ವಿಶುದ್ಧ ಸಾನ್ನಿಧ್ಯ ಅವರಿಗೋಸ್ಕರ ನನ್ನತ ಅಭಿವೃದ್ಧಿ ಕ್ಷೇತ್ರಾಭಿವೃದ್ಧಿ ಅವರಿಗೋಸ್ಕರ ಸರ್ವಜನಗಳ ಸರ್ವಾಭಿಷ್ಟ ಪ್ರಾಪ್ತಿ ಅವರಿಗೋಸ್ಕರ ಅಂಬುಡಂಚಿಂತ ತೃಣಾರಿಗಳ ಗಣಯಾಗ ಪುರಸ್ಸರ ನವಕ ಪ್ರಧಾನಾದಿಗಳ ಅಂಜನೆ ಪ್ರಸನ್ನ ಪೂಜಾದಿಗಳು ಎಲ್ಲದ ದಿವಸ ಉಂಟು ಮಹಾತಾಯಿಗೆ ದುರ್ಗಾ ನಮಸ್ಕಾರ ಪೂಜೆಲ್ಲ ಬಯ್ಯದ ಬರ್ತುಡು ದುರ್ಗಾ ನಮಸ್ಕಾರ ಪೂಜೆಲ್ಲ ಅಂತದೆ ದೀಪರೂಪ ಉಂಟು ಅಲ್ಲಿನ ಆರಾಧನೆ ಅಂಪಡಲ್ಲ ಈತಮಾಂತ ಸತ್ಕರ್ಮ ನಮ್ಮ ಅಂಪುವ ಪಂಡ್ರೆ ಮಾತ್ರ ಕೊಳಂತೆ ಸೌಮ್ಯತ್ತೊಡೊಂದು ದೂರ ಐಕ್ಯಮತ್ಯ ಪೊರ್ಲು ರೀತಿಯಲ್ಲಿ ನಮ್ಮ ನೆನೆತರಂಜಿತ ಪೊರ್ಲು ರೀತಿಯಲ್ಲಿ ಈ ಕರ್ಮಗಳಾದ ಅನ್ನದಾನಾದಿ ಸತ್ಕರ್ಮ ಅಂತರಂಜಿತ ಪುಣ್ಯ ಫಲ ಈ ಮಣ್ಣುಗಳ ಸರ್ವ ಭಕ್ತ ಜನಗಳ ಒದಗಾದ ನನಾಥಾದೇವಿನ ಅಪ್ಪಿನ ಸೇವಂಪಣಂಜಿತ ಭಾಗ್ಯ ಮಾಂತರಗಳ ಒದಗದು ಬರಡ ಇಂಗ್ಲಿಗೆ ಅನುಗ್ರಹ ಅಂದುಕೊಳ್ಳ ಗೋವಿಂದ ಗೋವಿಂದ. ಕಾಂಡೆ ಭಜನಾ ಸಂಕೀರ್ತನೆ ಸುರುವಾಂಡು ಕೊಣಾಜೆ ಕಲ್ಲಿಮಾರ್ ಗುತ್ತುದ ಶ್ರೀ ದೇವದಾಸ್ ಶೆಟ್ಟಿ ದಂಪತಿಲು ತುಳರ್ ಅರ್ಲಾಯರು. ಇದೆಲ್ಲ ಈ ಪ್ರಥಮ ವರ್ಷದ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಸಾಮೂಹಿಕವಾದ ಪ್ರಾರ್ಥನೆಯಿಂದ ಮುಗಿದಿದೆ. ನಮ್ಮ ಭಜನಾ ಸಂಗೀತದ ಕಾರ್ಯಕ್ರಮವನ್ನು ಇಲ್ಲಿ ದೇವರ ಶೆಟ್ಟಿ ನೆರವೇರಿಸಿದ್ದಕ್ಕೆ ಅವರಿಗೆ ಉಳ್ಳಾಲ್ತಿ ಅಮ್ಮ ದೀರ್ಘಾಯುಷ್ಯ ಆಯುಷ್ಯ ಭಾಗ್ಯಾದಿ ಅನುಗ್ರಹ ಪಡೆದುಕೊಂಡದ್ದು ಅದಕ್ಕೆ ಎಂಗಳ ಆಡಳಿತ ಸಮಿತಿಯ ಪರವಾಗಿ ಆತ್ಮೀಯವಾದ ಕೃತಜ್ಞತೆ ಸಲ್ಲಿಸೋದಲ್ಲ. ಇದರೊಟ್ಟಿಗೆ ಅವರಿಗೆ ನಮ್ಮ ರವೀಂದ್ರ ಶೆಟ್ಟಿ ಉಳಿದವರು ದಂಪತಿಗಳು ಅವರಿಗೆ ಶಾಲೆ ಮತ್ತು ಅವರಿಗೆ ಗೌರವಿಸುವುದರ ಅವಿರ್ದು ಬೊಕ್ಕ ಬೇತೆ ಬೇತೆ ತಂಡಲಿದ್ದು ಭಜನಾ ಅವಳಿಯಲ್ಲಿ ನಡೆತಂಡು. Devaki Parama
ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ 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 ಕಾಲಲಿ ಪಾದುಕೆ ಕೈಯಲ್ಲಿ ದಂಡ ಕಾಲಲಿ ಪಾದುಕೆ
ಗಣಹೋಮ ಅದು ಉಳ್ಳಾಲ್ತಿ ಅಪ್ಪನ ಕಲಶ ಪ್ರತಿಷ್ಠೆ ಕಲಶಾಭಿಷೇಕ ಅಲಂಕಾರ ಪೂಜೆ ಪೂತ ಪೂಜಿತ ಸೇವೆ ನಡೆತನು ಅವಿರ್ದು ಬೊಕ್ಕ ಶ್ರೀ ಚಂಡಿಕಾಯಾಗ ಶುರುವಾದು ಮಧ್ಯಾಹ್ನಡು ಪೂರ್ಣಾಹುತಿಯಾಂಡು ಪರಿವಾರ ದೈವಲ್ಲ ಒದಗಿಸಾರಿ ಸಂಸಾರ
ಮಾತ ಹರಿಕರ್ತಾನೆ ನಮ್ಮ ಮಲ್ಪನ ಏನೇನು ಮಾತು ದುಮ್ಮುಂಟು ಭಕ್ತಾದಿನ ಮಾತು ಸೇರ್ಸೋದು ಇದೊಂದು ಪರ್ವದ ದೇವಾಲಯ ನಿರ್ಮಾಣ ಮಾಡ್ಕೊಂಡು ದೇವರ ಸಂಕಲ್ಪ ಮಕ್ಕಳಿಗೆ ಮಾತ್ರ ಬುದ್ಧಿಡು ಶಕ್ತಿಡು ಆರೋಗ್ಯಡು ನೆಮ್ಮದಿ ಮಾತ ಪ್ರೇರೇಪಣೆ ಕೊಟ್ಟು ಅಲ್ಲೊಂದು ಆ ದೇವಿನ ಆಲಯ ಪ್ರತಿಷ್ಠಾಪನೆ ಮತ್ತು ಸುಯೋಗ ದೇವರ ಕೊಡ್ತಾರೆ ನಮ್ಮ ಕಾಲ ಯವ್ವ ಕಾಲ ಹಾಕೊಂಡು ನಂಗೆ ಕೈ ಮುಗಿಪಿನ ಮಾತ್ರ ಯೋಗ ಪ್ರತಿಷ್ಠೆ ತೂಪನ ಯೋಗ ಇಜ್ಜಿ ಅದು ನಮ್ಮ ಜೋಕಳ ಫುಲ್ಲೆಡ್ಲಿ ಜೋಕಳ ಕಾಲ ನಮ್ಮ ತೂಪ ಏಪನ ಆಪೇದನ ಇಜ್ಜಿ ಈ ಸಂದರ್ಭಡು ಕರಿ ವರ್ಷ ಮಾತ್ರ ಒಟ್ಟಾದ ಐಕ್ಯ ಮತ್ತು ಭಕ್ತಿ ಶ್ರದ್ಧೆಡು ಅಪ್ಪ ಉಳ್ಳಾಲ್ತಿನ ಪ್ರತಿಷ್ಠಾಪನೆ ಅಂದಿನ ಬ್ರಹ್ಮಕಲಶೋತ್ಸವ ತಂತ್ರಜ್ಞಾನ ಮುಖಾಂತರ ನೆರವೇರಿಸ್ತದೆ ಪ್ರತಿಷ್ಠಾಪನೆ ಮಲ್ತಿಬೋಕ ಐಕ ವಾರ್ಷಿಕ ವರ್ಧನೆ ನಮ್ಮ ಜೋಕರಿಗೆ ಬರ್ತ್ಡೇ ಆಚರಣೆ ಅಂಚನೆ ದೇವರ ಪ್ರತಿಷ್ಠಾ ದಿನ ನಿತ್ಯ ಪೂಜೆ ಹೊಂದಿಬೇಕು ಪ್ರತಿಷ್ಠಾ ದಿನ ಒಂದು ವಿಶೇಷವಾದ ಪೂಜೆ ಮಾಡ್ತಾರೆ ದೇವರ ಸಾನ್ನಿಧ್ಯ ಬೆಳಗ್ಗೆ ಪ್ರಶ್ನೆ ದಿನಾಗ ಅಪ್ಪ ಉಳ್ಳಾಲ್ತಿನೊಟ್ಟಿಗೂ ನಾಗದೇವರ ಇತ್ತು ರಕ್ತೇಶ್ವರಿ ದೇವಿಯಲ್ಲಿ ಒಂದು ತೋಜಿ ಬತ್ತಿನ ಪ್ರಕಾರ ತುಂಬಲ ಇತ್ತೇನು ಪಂಜುಗೆ ಪಂಜುಗೆ ರಕ್ತೇಶ್ವರಿ ಪಂಜುಗೆ ಅಪ್ಪ ಉಳ್ಳಾಲ್ತಿ ಅಪ್ಪ ಅದರ ಮಾತ ಪ್ರತಿಷ್ಠಾಪನೆ ಮಾತ ಉಳ್ಳಾಲ್ತಿ ಅಪ್ಪ ತುಂಬ ಸೇವೆ ಚಂಡಿಕೋಮ ತಂತ್ರಧಾರ ಮುಖಾಂತರ ನವಕಲಶೋಮ ಮಾತ ಮಲ್ತಾನೆ ಜೋಕುವೆ ವಿದ್ಯಾ ಬುದ್ಧಿ ಉದ್ಯೋಗ ಯಶಸ್ಸು ಮಾತುಗಳು ಇಡೀ ಗ್ರಾಮ ಗೆಡ್ಡೆ ಹಾಪಿಲೆಕ್ಕ ಮಲ್ತಿ ಪೂಜೆ ಸಾರ್ಥಕ ಹಾಪಿಲೆಕ್ಕ ನಮ್ಮ ಮನಸ್ಸು ರೀತಿಯ ಇಷ್ಟಾರ್ಥ ಮಾತ ಅನುಗ್ರಹ ಹಾಪಿಲೆಕ್ಕ ಅನುಗ್ರಹ ಮಲ್ ನಡಪುಳ್ಳಿ ದೇವರ ಕಂಡು
ನಾರಾಯಣಿ ಸ್ತುತಿ ನಾಮ ಎಂಬುದಾಗಿ ನಾರಾಯಣನ ಸ್ತುತಿ ನಾರಾಯಣಿ ಅಂದ್ರೆ ದೇವಿಯನ್ನು ಸ್ತುತಿ ಮಾಡುವಂತಹ 11ನೇ ಅಧ್ಯಾಯ ಪ್ರಮುಖವಾದಂತಹ ಅಧ್ಯಾಯ. ಈ ಅಧ್ಯಾಯ ಪ್ರತಿಯೊಬ್ಬರಿಗೂ ಕೂಡ ಆ ಶರಣು ಅಂದ್ರೆ ದೇವಿಯನ್ನು ಶರಣಾಗತಿದಾತ ಪರಿತ್ರಾಣಪ್ರಾಣಿ ಎಂಬುದಾಗಿ ಸ್ತೋತ್ರದಲ್ಲಿಯೂ ಕೂಡ ಹೇಳಿದ್ದಾರೆ. ಅಂದ್ರೆ ನಾವೆಲ್ಲ ದೇವಿಯನ್ನು ಶರಣ ಹೋಗುವ ಆದಲ್ಲಿಗೆ ಭಕ್ತಿಯಿಂದ ನಿಂತುಕೊಂಡಲ್ಲಿ ಆಗಲಿ ಅಥವಾ ಯಾಕೊಂಡಕ್ಕಾಗಲಿ ಒಂದು ಸುತ್ತು ಬಂದು ಪ್ರದಕ್ಷಿಣೆ ಮಾಡಿಕೊಂಡು ನಾವು ದೇವಿಗೆ ತಾಯಿಗೆ ಶರಣ ಹೋಗುವ ಶರಣಾಗತಿದಾತ ಪರಿತ್ರಾಣಪ್ರಾಣಿ ನಮ್ಮನ್ನೆಲ್ಲ ಅವಳು ರಕ್ಷಣೆ ಮಾಡ್ತಾಳೆ. ಓಂ ದೇವ್ಯಾಹ विश्वेश्वरी पाहि विश्वं त्वमीश्वरी देवी चराचरस्य स्वाहा. स्वरूपेण यतस्थितासे अपां स्वरूपस्थितया त्वये तद्वाप्यायते कृष्णमलङ्गवीर्ये स्वाहा. त्वं वैष्णवे चक्रनन्दवीर्या विश्वस्य वेदं परमाकिमागा सम्मोहितं देवी समस्तमेतत्त्वं वै प्रसन्ना भुविमुक्तिहेतु स्वाहा. वैकया पूरितमं वै कल्पायते सौख्यपापमोक्षे स्वाहा. सर्वभूताय देवे भोक्त्यमुक्तिप्रदायिने नमोऽस्तुते स्वाहा. कलाकाष्ठादिरूपेण परिणामप्रदायिने विश्वस्वोपनतो शक्तेन कल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते स्वाहा. नित्यस्थितिविनाशानां शक्तिभोगे सनातने गुणाश्रये गुणमये नारायणि नमोऽस्तुते स्वाहा. शरणागतदीनाथपरित्राणपरायणे सर्वस्याग्रहे देवी नारायणि नमोऽस्तुते. हंसयुक्तविमानस्थे ब्रह्माणि रूपधारिणोद्यमे त्रैलोक्यत्राणसहिते नारायणि नमोऽस्तुते स्वाहा. किरीटिनि महामध्ये सहस्रनयनोद्वये नारायणि नमोऽस्तुते स्वाहा. स्वरूपेण हतदैत्यमहाबले घोररूपे महारावे नारायणि नमोऽस्तुते स्वाहा. करालवसने शिरोमालाविभूषणे चामुण्डे मुण्डमथने नारायणि नमोऽस्तुते स्वाहा. लक्ष्मीरस्ये महाविद्ये कृतस्ये मुण्डेश्वरे ध्रुवे नारायणि नमोऽस्तुते स्वाहा. सरस्वती हरे भूतिमा भ्रवितामसे नारायणि नमोऽस्तुते स्वाहा. सर्वस्वरूपे सर्वेशे सर्वशक्ति समन्विते एकमेव वदनं सौम्यं लोचनत्रयभूषितम् सर्वभूतेभ्यः नारायणि नमोऽस्तुते स्वाहा. ಕಲಿಸಿ
शक्तिरूपिण्ये श्री महाकाली भद्रकाली नमः चंडिका मंगलनीर कर्पूरार्चित मंगल नीराजनं समर्पयामि। ओम कार्तिकेय च विद्महे कन्याकुमार्याय धीमहि तन्नो दुर्गे प्रचोदयात्। श्रीदेवी च विद्महे विष्णुपत्न्यै च धीमहि तन्नो लक्ष्मी प्रचोदयात्। जय धीमहि तन्नो गौरी प्रचोदयात्। तदन्नार्घ्यमिदं समर्पयामि। पूर्ण आध्यात्मिकालाः सुमुहूर्तमस्तु भवन्तो ब्रह्मन्तो। ದೇವಿ ಅಂತ ಹೇಳಿದ್ದಾರೆ. ಪಾವಕಾನ ಸರಸ್ವತಿ ವಾಜೇಬಿರ್ವಾಜಿನೀವತಿ. ಪಾವಕಾನ ಸರಸ್ವತಿ ತಾಯಿ, ನೀನು ಸರಸ್ವತಿ ರೂಪದಲ್ಲಿ ಬಂದು ಅಪಾನಸ್ಯಾಹ ನನ್ನ ವಾಯುಪ್ರಾಣದಲ್ಲಿ ನಿಂತುಕೊಂಡು ನನಗೆ ಸುಜ್ಞಾನವನ್ನು ಕೊಟ್ಟು ನಾನು ಹೇಗೆ ಹೋಗಬೇಕು ಹೇಳುವುದನ್ನು ಜ್ಞಾನ ರೂಪದಲ್ಲಿ ನನಗೆ ನೀನು ಒದಗಿಸಿಕೊಡು. ಪಾವಕಾನ ಸರಸ್ವತಿ ವಾಜೇಬಿರ್ವಾಜಿನೀವತಿ. ನನ್ನ ಬಾಯಿಯಿಂದ ಯಾವತ್ತೂ ಒಳ್ಳೆಯದಾದಂಥ ಮಾತುಗಳನ್ನೇ ಆಡುವಂತೆ ನೀನು ಮಾಡು. ಆ ಸರಸ್ವತಿ ನನ್ನ ಜಿಹ್ವಾ ಮಧ್ಯದಲ್ಲಿ ನೀನು ಸರಸ್ವತಿಯಾಗಿ ನೆಲೆಯಾಗಿರಬೇಕು. ಯಾಕಂತ ಕೇಳಿದ್ರೆ ಪಾವಕಾನ ಸರಸ್ವತಿ ವಾಜೇಬಿರ್ವಾಜಿನೀವತಿ ಯಜ್ಞಂಬಷ್ಟು ದಿಯವಾಸು. ನಾನು ಯಜ್ಞ ಅಂತ ಹೇಳಿದರೆ ನಮಗೆಲ್ಲ ನಾವು ಮಾಡುವಂಥ ಪ್ರತಿಯೊಂದು ಕರ್ಮಗಳು, ನಾವು ತಿನ್ನುವಂಥ ಆಹಾರಾದಿಗಳು ಎಲ್ಲವೂ ಕೂಡ ಭಗವತಿಗೆ ಅರ್ಪಿತ ಆಗ್ತದೆ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ನಿತ್ಯವಾದಂತಹ ಯಜ್ಞವನ್ನು ಮಾಡುವಂಥದ್ದಿದ್ರೆ ಅದರಲ್ಲಿ ನನಗೆ ಸುಖವನ್ನು ಕೊಡುವಂಥ, ಅಂದರೆ ನಾನು ತಿನ್ನುವಂಥ ಆಹಾರ ಪದಾರ್ಥಗಳು ನನ್ನ ದೇಹಕ್ಕೆ ಅದು ಸರಿಯಾದ ರೀತಿಯಲ್ಲಿ ಹೋಗುವಂತೆ ಮಾಡು. ಅದರಿಂದ ರೋಗಗಳು ಉತ್ಪತ್ತಿ ಆಗದಂತೆ ನನಗೆ ಮಾಡಿ ನನ್ನನ್ನು ಯಜ್ಞಂಬಷ್ಟು, ಯಜ್ಞದಾಗೆ ಅಗ್ನಿ ಹೇಗೆ ಪವಿತ್ರವಾಗಿರುತ್ತದೋ ಅಂತಹ ಪವಿತ್ರತೆಯನ್ನು ನನಗೆ ಕೊಡು. ಯಜ್ಞಂಬಷ್ಟು ದಿಯಾವಾಸು ಚೋದಯಿತ್ರಿ ಸೂನೃತಾನಂ. ಯಾಕಂದರೆ ನಮ್ಮಲ್ಲಿ ಕೆಲವು ಅಪೇಕ್ಷೆಗಳಲ್ಲಿರ್ತದೆ. ನಾನೆಲ್ಲ ಕೆಟ್ಟ ಹವ್ಯಾಸಗಳಿಂದ ನನ್ನ ಮನಸ್ಸಲ್ಲಿ ನಾನು ಕೆಟ್ಟದ್ದನ್ನು ನೋಡಿಕೊಂಡು, ಕೆಟ್ಟದ್ದನ್ನು ಕೇಳಿಕೊಂಡು, ಕೆಟ್ಟದ್ದನ್ನು ಮಾತಾಡುವಂಥ ಕೆಲಸಕ್ಕೆ ನಾನು ಇದ್ದೇನೆ. ಅದರಿಂದ ಚೋದಯಿತ್ರಿ, ಅದರಿಂದ ನನಗೆ ನೀನು ಯಾವತ್ತೂ ನನ್ನನ್ನು ಅದಕ್ಕೆ ಹೋಗದಂತೆ ನೀನು ಮಾಡು ಅಂತ ಹೇಳಿ ಭಗವತಿಗೆ ಈ ಯಜ್ಞ ಭಾಗ್ಯದಲ್ಲಿ ಕೊನೆಗೆ ಆ ಸರಸ್ವತಿಗೆ ವಿಶೇಷವಾಗಿ ಆ ಸುರುವಿನ ಒಂದು ಅಧ್ಯಾಯವನ್ನು ಮಹಾಲಕ್ಷ್ಮಿಗೋಸ್ಕರ ನಾವು, ಮಹಾಕಾಳಿಗೋಸ್ಕರ ನಾವು ಸಮರ್ಪಿಸ್ತೇವೆ. ಮಾಡಿದಂಥ ಯಜಮಾನ ವರ್ಗಕ್ಕೆ ಸಗುಣ ಭಕ್ತಜನರಿಗೆ ಆ ಮಹಾತಾಯಿಯ ಪೂರ್ಣ ಅನುಗ್ರಹ ಕೃಪಾಕಲ್ಪ ಪ್ರಾಪ್ತಿಯಾಗಬೇಕು. ಮುಂದಕ್ಕೆ ನೀವು ಯಾವುದೇ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದಂತಹ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಿಸಿ ಮಹಾಕಾಳಿ ಅನುಗ್ರಹದಿಂದ ಸಚ್ಚಾರಿತ್ರವಂತರಾಗಿ ಒಳ್ಳೆಯ ಸದ್ಗುಣ ಸಂಪನ್ನರಾಗಿ ಸಮಾಜದಲ್ಲಿ ಒಳ್ಳೆಯ ಕೀರ್ತಿಯನ್ನು ಸ್ಥಾನಮಾನವನ್ನು ಪಡೆಯುವುದರೊಂದಿಗೆ ಒಳ್ಳೆಯದಾದಂಥ ಮಕ್ಕಳನ್ನು ಹಿಡಿದು ಸಮಾಜದಲ್ಲಿ ಒಳ್ಳೆಯದಾದಂಥ ಉತ್ತಮ ಸ್ಥಾನಮಾನಾದಿ ಕಲ್ಪನೆಗಳನ್ನು ಭಗವಂತ ನಿಮಗೆ ಅನುಗ್ರಹ ಮಾಡಿಕೊಟ್ಟು ಅಲಕ್ಷ್ಮಿ ನಿವಾರಣ ದ್ವಾರ ಸ್ತ್ರೀಲಕ್ಷ್ಮಿಯೊಂದಿಗೆ ಸುಖವಾದಂತಹ ಜೀವನ ನಡೆಸುವಂತಹ ಯೋಗ್ಯತೆ ಭಾಗ್ಯತೆ ಪಾತ್ರತೆಯನ್ನು ನಮ್ಮ ಜೀವನದಲ್ಲಿ ಮಹಾದೇವಿ ಅನುಗ್ರಹಿಸಿಕೊಡಬೇಕು ಅಂತ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರ ಚಂಡಿಕಾ ದುರ್ಗಾ ಪರಮೇಶ್ವರಿ ಚರಣಾರವಿಂದದಲ್ಲಿ ಪ್ರಾರ್ಥನೆ ಮಾಡೋದು. ಸ್ವಾಮಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರ ಚಂಡಿಕಾ ದುರ್ಗಾ ಪರಮೇಶ್ವರಿ ಮಾತ್ರ ಗೋವಿಂದ.
ಎಡಪದೌದ ವೇದಮೂರ್ತಿ ಶ್ರೀ ವೆಂಕಟೇಶ್ ತಂತ್ರಿಲಿನ ಪೌರೋಹಿತ್ಯಡು ಶ್ರೀ ಸುದರ್ಶನ್ ಭಟ್ಟನ ಮಾರ್ಗದರ್ಶನಡು ವೈದಿಕ ವಿಧಿಗಳು ನಡೆತಂಡದು. ಮಧ್ಯಾಹ್ನ ಮಹಾಪೂಜೆಯಾದ ಪ್ರಸಾದ ವಿತರಣೆ ನಡೆತಂಡದು. चंडिकायाः अंजने नवकलश प्रतिष्ठापन प्रस्त्रवाद कलशाभिषेक प्रसमुक्ति अलंकार पूजा प्रस्तर महापूजे यथाशक्ति नृत्यमर्पिंचिति अन्नदान ಸೇವಂತಾವಲ್ಲ ಆ ಸಪರಿವಾರ ಉಳ್ಳಾದಿ ಸುಲ್ಪಿತರ ಒಂದು ಸಮಸ್ತ ಭಕ್ತಜನಗಳ ಪರಮ ಸಮಸ್ತ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ನವನವ ಜನಿತ ತಾಪತ್ರಯನ್ನ ಸರ್ವತ್ರ ಗ್ರಹಚಾರ ನಿಮಿತ್ತ ಭಕ್ತ ಹರಿಸಬೇಕರ ಮಾತ ಪರಿಹಾರ ಬರ್ತದೆ ಇಷ್ಟಕಾಮ್ಯಾರ್ಥ ಮತಗಾದುಗಳು ಅಂಜೆ ಲೋಕಾನುಗ್ರಹಸತ್ತಂ ದರೀಭವತು ಕಾಯನ ಬರ್ತದೆ ಲೋಕ ಕಲ್ಯಾಣಕ್ಕೋಸ್ಕರವಾದ ಈ ಮಣ್ಣದ ಸ್ಥಿರವಾದ ನೆಲವಿದ್ದರೆ ಯಜ್ಞ ಪರಸ್ಪರ ಪ್ರಜೆಗಳ ಪರಸ್ಪರ ವಿರೋಧನ ದೂರ ಮಾಡಿದ್ರೆ ಸೌಮನಸ್ಯ ಕೊಡಲೆ ಅಂಜಿನ ಮಾನಸಿಕ ಆಯುರಾರೋಗ್ಯ ಕ್ಷೇಮ ಲಾಭ ಸುಖ ಜೀವನ ಬದುಕಾದ ಕೂಡಲೇ ಪಡೆದು ಪ್ರತಿಷ್ಠಾಘಾತ ಪ್ರಾರ್ಥನೆ ಮಾಡಿಕೊಂಡು ಅಂಜಿನ ಪ್ರತಿಷ್ಠಾ ಪ್ರತಿ ವರ್ಷದ ಆ ರೀತಿಯಾದ ಪ್ರಾರ್ಥನೆ ಮತ್ತು ದಾಂಡ ಅವಾಗ ಲೋಕಾಗತ ಕಲ್ಯಾಣ ಲೋಕದ ಗ್ರಾಮದ ಸುಭಿಕ್ಷೆ ಅಂಜನೆ ಕಾಲ ಕೋಡ ವರ್ಷ ಮಾತ ಅಭಿವೃದ್ಧಿ
ಸಮೃದ್ಧಿ ಅಂಚೆ ವ್ಯವಹಾರ ಪ್ರಗತಿ ಸಾತ್ವಿಕ ಸಂಪನ್ಮಾನವನ್ನು ನಮ್ಮ ಜೀವನ ಸಾತ್ವಿಕ ಆ ಪ್ರಕಾರ ಸೇವಾರಾಧನೆ ಸಂತೋಷದ ಸ್ವೀಕಾರ ತಂದು ಪರಿಪೂರ್ಣ ಪತ್ನಾಲಿಗಳ ಸ್ಥಿರವಾದಿಕೊಂಡು ತನ್ಮೂಲಕ ಮಾತ ಭಕ್ತರ ಅಭೀಷಣ ಸಿದ್ಧಿಮಲ್ಪಾದಕೊಂಡು ಈ ವರ್ಷ ಮತ್ತು ಪ್ರತಿಷ್ಠಾವರ್ತಿತ ಸಮಸ್ತ ಕಲ್ಪೋಕರಣ ಸಮಸ್ತ ಭಕ್ತರ ಅನುಗ್ರಹ ಸುಖ ಜೀವನ ಭಾಗ್ಯನ ಆ ಮಹಾದ ಸರ್ವೇಶ್ವರಿಯ ಹಿಂಗಿತ್ತಿ ಉಳ್ಳಾಳ್ತಿಯಪ್ಪ ನಡುಪಾಡೋ ಪಡೆದ ಪ್ರಸನ್ನ ಭಕ್ತಿದ್ದಾರೆ ಪ್ರಾರ್ಥನೆ ಕಂಡ ಉಳ್ಳಾಳ್ತಿ ಮಹಾಪ್ರಾರ್ಥನಾ ಗೋವಿಂದಾನಿ ಗೋವಿಂದ ನಮೋ ದೇವಿ ಮಹಾದೇವಿ ಶಿವಾಯ ನಮಃ ನಮ ಪ್ರಗತೆ ಭದ್ರಾಯ ನಿಯತಾ ಪ್ರದಾಪನಾಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಕೃತಂಜಲೆ ದೇವ್ಯಸ್ತ್ರಾಹಿನೋ ನೇತೃಕೆ ದೇವಿ ನಮೋ ಉಳ್ಳಾಳ್ತಿ ನಮಃ ಪ್ರಾರ್ಥನಾ ಪ್ರಪ್ಯಾಮಿ
ಪ್ರಸಾದ ವಿತರಣೆ ಆದ ಅನ್ನ ಪ್ರಸಾದನ್ ಪಟ್ಟಿಯರು. ಕಾರ್ಯಾಧ್ಯಕ್ಷರು ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್ ಹೊಸಮನೆ, ಪ್ರಧಾನ ಕಾರ್ಯದರ್ಶಿ ಶ್ರೀ ಕೆ ರವೀಂದ್ರ ರೈ ಕಲ್ಲಿಮಾರ್, ಕೋಶಾಧಿಕಾರಿ ಶ್ರೀ ರವೀಂದ್ರ ಬಂಗೇರ ಕೊಣಾಜೆ, ಕಾರ್ಯದರ್ಶಿ ಶ್ರೀ ಸುಂದರ್ ಶೆಟ್ಟಿಗಾರ್ ಮುಚ್ಚಲಕೋಡಿ, ಶ್ರೀ ಹರೀಶ್ ಕೊಣಾಜೆ ಬೊಕ ಪದಾಧಿಕಾರಿಗಳು ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು.